ಕಳೆದ 2 ತಿಂಗಳಿಂದ ಕರ್ನಾಟಕ ಕರಾವಳಿಯಲ್ಲಿ ಹವಾಮಾನ ವೈಪರೀತ್ಯವು ಜನರನ್ನು ಕಾಡುತ್ತಿದೆ. ಕಡಲನ್ನು ನಂಬಿದ ಸಣ್ಣ ಪುಟ್ಟ ದೋಣಿಯವರಿಗೆ ಕಸುಬಿಲ್ಲದಂತಾಗಿದೆ. ಜೀವನವಿಡೀ ದೈವದೇವರನ್ನು ನಂಬಿ ಬದುಕುವ ಮಂದಿ ದಿಕ್ಕು ತೋಚದಂತಾಗಿದ್ದಾರೆ. ಇನ್ನುಳಿದ 25 ದಿನ ಬುಟ್ಟಿ ತುಂಬ ಮೀನು ಕೊಡು, ಸಾಗರದ ಅಲೆಯನ್ನು ಸೀಳಿ ಮುನ್ನಡೆಯುವ ಶಕ್ತಿ ಕೊಡು ಎಂದು ದೈವರಾಜ ಬೊಬ್ಬರಿಯನ ಮೊರೆ ಹೋಗಿದ್ದಾರೆ. ಮೇ 15ರ ನಂತರ ಕರ್ನಾಟಕದ ಕರಾವಳಿಯಲ್ಲಿ ಹವಾಮಾನ ವೈಪರೀತ್ಯ ಶುರುವಾಗಿದೆ. ಲೆಕ್ಕಕ್ಕಿಂತ ಹೆಚ್ಚು ಮಳೆಯಾಗಿದೆ. ಚಂಡಮಾರುತ ವಾಯುಭಾರ ಕುಸಿತದಿಂದ ಹವಾಮಾನ ಇಲಾಖೆಯದ್ದೇ ಲೆಕ್ಕಾಚಾರವು ಉಲ್ಟಾಪಲ್ಟಾ ಆಗಿದೆ. ನಿಯಮದ ಪ್ರಕಾರ ಜೂನ್ 1ರಿಂದ ಸಣ್ಣ ಪುಟ್ಟ ದೋಣಿಗಳು ಸಮುದ್ರಕ್ಕಿಳಿದು ಕಸುಬು ಮಾಡಬೇಕಿತ್ತು. ಎಲ್ಲ ದೋಣಿಗಳು ಸಮುದ್ರ ಇಳಿದಿಲ್ಲ. ಇಳಿದ ದೋಣಿಗಳಿಗೆ ಮೀನು ಸಿಗುತ್ತಿಲ್ಲ. ದೋಣಿಗಳು ಬಿದ್ದು ಜೀವಹಾನಿಯಾಗಿದೆ. ಪರಿಹಾರಕ್ಕಾಗಿ ದೈವದ ಮೊರೆಯನ್ನು ಹೋಗಿದ್ದಾರೆ. ಮಲ್ಪೆ ಸಮೀಪದ ಕಲ್ಮಾಡಿ ಗುಡ್ಡದ ಮೇಲೆ ಇರುವ ದೈವರಾಜ ಬೊಬ್ಬರಿಯನಿಗೆ ದರ್ಶನ ಸೇವೆ ಮಾಡಿಸಿದ್ದಾರೆ. ಜೂನ್ ತಿಂಗಳಲ್ಲಿ ನಿರಂತರ ಭಾರಿ ಮಳೆ, ಚಂಡಮಾರುತದ ಎಫೆಕ್ಟ್ನಿಂದ ಮೀನು ತೀರಕ್ಕೆ ಬಂದಿರಲಿಲ್ಲ. ಆಗಸ್ಟ್ 10ರಂದು ನಾಡದೋಣಿ ಮೀನುಗಾರಿಕೆಯು ಮುಕ್ತಾಯವಾಗುತ್ತದೆ. ಜುಲೈ ಅರ್ಧ ಕಳೆದರೂ ಕಸುಬು ಆಗದ ಕಾರಣ ಎಲ್ಲ ನಾಡದೋಣಿ ಮೀನುಗಾರರು ಪೂಜೆ ಮಾಡಿಸಿದರು. ದರ್ಶನ ಸೇವೆಯ ನಂತರ ನದಿ ತೀರದವರೆಗೆ ಪಂಜು ಹಿಡಿದು ದೈವ ಸವಾರಿ ನಡೆಯಿತು. ದೈವವನ್ನು ನದಿ ತೀರಕ್ಕೆ ಬರಮಾಡಿಕೊಂಡ ಮೀನುಗಾರರು ಉತ್ತಮ ಕಸುಬು ಮತ್ತು ರಕ್ಷಣೆಗಾಗಿ ಅಬ್ಬರದ ಕಡಲಿನಲ್ಲಿ ಇಳಿದು ಕಸುಬು ಮಾಡುವ ಸಂದರ್ಭದಲ್ಲಿ ಪ್ರಾರ್ಥಿಸಿದರು. ದೈವ ಅಭಯವನ್ನು ನೀಡಿದೆ. ಮೀನುಗಾರಿಕೆ ಒಳ್ಳೆ ರೀತಿ ಆಗಬೇಕು, ಒಳ್ಳೆ ರೀತಿಯ ಸಂಪಾದನೆ ಆಗಬೇಕಂತ ಶ್ರೀ ದೇವರಲ್ಲಿ ಎಲ್ಲ ಮೀನುಗಾರರು ಪ್ರಾರ್ಥನೆಯನ್ನು ನೆರವೇರಿಸಿರುತ್ತಾರೆ. ಈ ಸಲ ಮಳೆಗಾಲದಲ್ಲಿ ನಾಡದೋಣಿಯವರಿಗೆ 2 ತಿಂಗಳ ಮೀನುಗಾರಿಕೆ. ಆದರೆ ಈ ಮೀನುಗಾರಿಕೆ ಜೂನ್ ತಿಂಗಳಲ್ಲಿ ನಡೆಯಲಿಲ್ಲ. ಜುಲೈ ಸಾಧಾರಣ ಒಂದು 8 ತಾರೀಕಿನ ನಂತರ ಮೀನುಗಾರಿಕೆ ಪ್ರಾರಂಭ ಆಗಿದೆ. ಈ ಸಮಯದಲ್ಲಿ ಸ್ವಲ್ಪ ಚಟ್ಲಿ ಮೀನು, ಪ್ರಾನ್ಸ್ ಮೀನು ಸ್ವಲ್ಪ ದೋಣಿಯವರಿಗೆ ಸಿಕ್ಕಿದೆ. ಆದರೆ ಆ ಸಿಕ್ಕಿದ ಈ ಚಟ್ಲಿ ಮೀನು ಸಂಪಾದನೆ ತುಂಬ ಕಡಿಮೆ ಇದೆ. ಇನ್ನೂ ಕೂಡ ಹೆಚ್ಚಿನ ಸಂಪಾದನೆಗಾಗಿ ಇವತ್ತು ನಮ್ಮ ದೈವರಾದ ಬೊಬ್ಬರಿಯ ದೈವಕ್ಕೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿ ಇನ್ನು ಹೆಚ್ಚಿನ ಸಂಪಾದನೆ ಆಗುವ ಹಾಗೆ ಇವತ್ತು ಪ್ರಾರ್ಥಿಸಿಕೊಂಡಿದ್ದೇವೆ. ಬಹುಶಃ ಯಾಂತ್ರಿಕ ಮೀನುಗಾರಿಕೆ ಕೊನೆಯಾದ ನಂತರ ನಾಡದೋಣಿ ಮೀನುಗಾರಿಕೆ ಪ್ರಾರಂಭವಾಗುವಂತ ಋತು. ಸುರುವಿನ ಋತುವಿನಲ್ಲಿ ಏನೋ ಮೀನುಗಾರಿಕೆ ನಡೆಯಲಿಲ್ಲ. ಸಮುದ್ರದಲ್ಲಿ ಹೋಗ್ಲಿಕ್ಕೆ ತುಂಬಾ ಕಷ್ಟ ಇತ್ತು. ಆದ್ರೂ ದೈವಾನುಗ್ರಹ, ದೇವರ ಅನುಗ್ರಹ ಇದ್ರೆ ಖಂಡಿತವಾಗಿ ಸಿಗ್ತದೆ ಅನ್ನುವಂತ ವಿಶ್ವಾಸದಿಂದ ದೇವರಿಗೆಲ್ಲ ಪೂಜೆಯನ್ನು ಸಲ್ಲಿಸಿ ದೈವಾನುಗ್ರಹವನ್ನು ಪಡೆದುಕೊಂಡು ಹೋಗುವಂತ ವಾಡಿಕೆ ಇವತ್ತಿನ ದಿನ. ಬಹುಶಃ 1-1.5 ತಿಂಗಳು ಕಳೆದಾಗಿದೆ. ಕೆಲವರಿಗೆ ಮಾತ್ರ ಅಲ್ಪ ಸ್ವಲ್ಪ ಮೀನುಗಾರಿಕೆ ಆಗಿದೆ. ಮುಂದಿನ ದಿನದಲ್ಲಿ ದೈವಾನುಗ್ರಹದಿಂದ ಎಲ್ಲರಿಗೂ ಮೀನುಗಾರಿಕೆ ಆಗ್ತೇನಂತ ವಿಶ್ವಾಸ ಇದೆ. ಸರ್ಕಾರ ಕೂಡ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. 3 ತಿಂಗಳ ರಜಾವಧಿಯನ್ನ ಮಳೆಗಾಲದಲ್ಲಿ ನಾವು ವಿಸ್ತರಿಸಬೇಕಂತೇಳಿ. ಅಲ್ಪಾವಧಿಯಲ್ಲಿ ಮೀನುಗಾರಿಕೆ ಮಾಡ್ಲಿಕ್ಕೆ ಕಷ್ಟ. ಒಂದು ವೇಳೆ ಯಾಂತ್ರಿಕ ಮೀನುಗಾರರು ಕರ್ನಾಟಕದ ಉದ್ದಗಲಕ್ಕಲ್ಲ, ಬಹುಶಃ ಕರಾವಳಿ ಭಾಗದ ನಮ್ಮ ಪಶ್ಚಿಮ ಕರಾವಳಿಯ ಉದ್ದಗಲದ ಎಲ್ಲ ರಾಜ್ಯದವರು ಕೂಡ ಏಕತೆ ಒಮ್ಮತದ ಅಭಿಪ್ರಾಯ ಬಂದ್ರೆ ನಮ್ಮಂತ ಬಡಪಾಯಿ ನಾಡದೋಣಿ ಮೀನುಗಾರರಿಗೆ ಆ 3 ತಿಂಗಳ ಅವಧಿಯಲ್ಲಿ ಏನೋ ಮನೆಗೆ ಬೇಕಾಗುವಂತ ಸಂಪಾದನೆ ಮಾರ್ಗವನ್ನ ಈ ದೈವಾನುಗ್ರಹದಿಂದ ಕಡಲಿನಲ್ಲಿ ಖಂಡಿತವಾಗಿ ಸಿಗ್ತದೆ ಅನ್ನುವಂತ ವಿಶ್ವಾಸ ಮುಂದಿನ ದಿನ ನಾವು ಆಶಾದಾಯಕರಾಗಿದೆ. ಕರ್ನಾಟಕ ಕರಾವಳಿಯಲ್ಲಿ ಯಾಂತ್ರೀಕೃತ ಮೀನುಗಾರಿಕೆಯು ತಾಂತ್ರಿಕವಾಗಿ ಬಹಳ ಮುಂದುವರೆದಿದೆ. ಮಳೆಗಾಲ ಆರಂಭದಲ್ಲಿ ಪುಟ್ಟ ದೋಣಿಗಳನ್ನು ಹಿಡಿದು ಕಸುಬು ಮಾಡುವ ಮಂದಿ ಅದನ್ನೇ ನಂಬಿ ಜೀವನವನ್ನು ಮಾಡುತ್ತಾರೆ. ದೈವದ ನುಡಿಯಂತೆ ಉಳಿದ 20 ದಿನ ದೋಣಿ ಇಳಿದು ಬುಟ್ಟಿ ತುಂಬ ಮೀನು ಸಿಕ್ಕರೆ ಹೊಟ್ಟೆ ತುಂಬ ಊಟ ಮಾಡುವ ನಿರೀಕ್ಷೆಯಲ್ಲಿದ್ದಾರೆ ಕಡಲ ಮಕ್ಕಳು. ಶ್ರೀಜಿತ್, V4 ನ್ಯೂಸ್, ಉಡುಪಿ. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ LED ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, LED ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, LED ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, LED ಮಿರರ್ಸ್, ವಾಟರ್ ಹೀಟರ್ಸ್, BLDC ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್,
ಓರಿಯಂಟ್ ಫ್ಯಾನ್ಸ್, ಎಒ ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ ಎಲ್ಇಡಿ ಝೋನ್ ಅನ್ನು ಸಂಪರ್ಕಿಸಿ.